ಮೈನಾರಿಟಿ ಕಾನೂನು ಬಗ್ಗೆ ತಿದ್ದುಪಡಿ ವಿಧೇಯಕವನ್ನು ಸಚಿವರು ತಂದಿದ್ದಾರೆ. ಇದರಲ್ಲಿ ಈಗ ಏನಾಗಿದೆ ಅಂತ ಕೇಳಿದರೆ, ಬೆಂಗಳೂರಿನಲ್ಲಿ ಕೂತು ಇಲ್ಲಿ ಮಂತ್ರಿಗಳು ಮತ್ತು ಅಥವಾ ಸರ್ಕಾರ ಒಂದು ನಿಯಮವನ್ನು ಜಾರಿ ಮಾಡಿಕೊಂಡು ಹೋರ್ಡಿಂಗ್ಸ್ನ ಬಗ್ಗೆ ಎಲ್ಲ ನಗರಗಳಿಗೆ ನಗರ ಪಾಲಿಕೆ ಮತ್ತು ನಗರಗಳಿಗೆ ಹೋರ್ಡಿಂಗ್ಸ್ ಒಂದು ವ್ಯವಸ್ಥೆಯನ್ನು ಯಾರಿಗಾದರೂ ಟೆಂಡರ್ ಕೊಡ್ತಾರೆ. ಈಗ ಉದಾಹರಣೆಗೆ ಹೇಳ್ತೀನಿ ಅಂತ ಕೇಳಿದ್ರೆ, ಮಂಗಳೂರು ಭಾಗದ ಹೋರ್ಡಿಂಗ್ಸ್ ಮಾಲಕರ ಎಲ್ಲ ತಂಡಗಳು ಏನು ಇಷ್ಟು ವರ್ಷ ಅಲ್ಲಿದ್ರು, ಅವರು ಕೋರ್ಟಿಗೆ ಹೋಗಿದ್ದಾರೆ. ಯಾಕೆ ಕೋರ್ಟಿಗೆ ಹೋಗಿದ್ದಾರೆ ಅಂತ ಕೇಳಿದ್ರೆ, ಅವರು ಈಗಾಗಲೇ ಬೆಂಗಳೂರಿನಿಂದ ಯಾರಿಗೋ ಒಂದಿಗೋ ತಮಿಳುನಾಡು ಮೂಲದವರಿಗೆ ಮಂಗಳೂರಿನ ಎಲ್ಲ ಹೋರ್ಡಿಂಗ್ಸ್ ಅನ್ನ ಅವರಿಗೆ ಅಂತ ಹೇಳುವಂಥ ರೀತಿಯಲ್ಲಿ ಅಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಇಷ್ಟು ವರ್ಷ ನಾವಿದ್ದವ್ರು ಎಲ್ಲಿ ಹೋಗಬೇಕು ಅಂತೇಳಿ ಇದ್ರ ಬಗ್ಗೆ ಇದು ಏನು ಹೇಳುತ್ತೆ ಅಂತೇಳಿ ಒಂದವ್ರು ಹೇಳಬೇಕು. ಎರಡನೇದು, ಈಗಾಗಲೇ ಒಂದು ಪೊಲೀಸ್ ಚೆಕ್ ಪೋಸ್ಟ್ ನಗರದಲ್ಲಿ ಹಾಕಿದ್ದಾರೆ ಮಂಗಳೂರಿನಲ್ಲಿ, ತಾವು ನೋಡಿದ್ದೀರಿ. ಅಲ್ಲಲ್ಲಿ ಫುಟ್ಪಾತ್ ಮೇಲೆ ಹಾಕಿದ್ದಾರೆ, ಕೆಲವರು ಜಾಗವನ್ನು ರಸ್ತೆ ಅಗಲೀಕರಣಕ್ಕೆ ಬಿಟ್ಟ ಜಾಗದಲ್ಲಿ ಹಾಕಿದ್ದಾರೆ, ಪೆಟ್ರೋಲ್ ಪಂಪ್. ಯಾರವರಿಗೆ ಇಲ್ಲಿ ಸರ್ಕಾರದಲ್ಲಿ ಕೂತು ಪೊಲೀಸ್ ಚೆಕ್ ಪೋಸ್ಟ್ ಹಾಕ್ಲಿಕ್ಕೆ ಅವಕಾಶ ಕೊಟ್ಟರೆ, ಅಲ್ಲಿ ಸಿಕ್ಕಾಪಟ್ಟೆ ಬಂದು ಪೊಲೀಸ್ ಚೆಕ್ ಪೋಸ್ಟ್ ಹಾಕೊಂಡು ಹೋದ್ರೆ, ಒಂದು ಪೊಲೀಸ್ ಚೆಕ್ ಪೋಸ್ಟ್ ಒಂದು ಹಂಸ ಹಾಕಬೇಕು ಅಂತೇಳಿ ಆದ್ರೂ ಕೂಡ ಅಲ್ಲಿಯ ಸ್ಥಳೀಯ ಆಡಳಿತದಲ್ಲಿ ಪೊಲೀಸ್ ಇಲಾಖೆ ಕೂತ್ಕೊಂಡು ನಿರ್ಣಯ ಮಾಡಿಕೊಂಡು ಅದರ ಪ್ರಕಾರ ಅದನ್ನು ಹಾಕಬೇಕು. ಅದು ಬಿಟ್ಟು ಮಂಗಳೂರಿನಲ್ಲಿ ಒಂದು 500 ಚೆಕ್ ಪೋಸ್ಟ್ ಹಾಕಿಬಿಟ್ಟಿದ್ದಾರೆ. ಯಾರು ಎಲ್ಲಿ ಕೂತು ಅನುಮತಿ ಕೊಡುದು? ಅದರ ಸಾಧಕ ಬಾಧಕಗಳು ಸ್ಥಳೀಯ ಆಡಳಿತ, ಮಹಾನಗರ ಪಾಲಿಕೆ ಇರ್ಬೋದು, ಪೊಲೀಸ್ ಇಲಾಖೆಯಿಂದ ಅನುಮತಿ ತಗೊಂಡಿದ್ದಾರೆ. ಅದರಲ್ಲಿ ಒಂದು ಮೇಲೆ ಅಡ್ವರ್ಟೈಸ್ಮೆಂಟ್ ಬಿಟ್ಟು ನಿಮಗೆ ಪೊಲೀಸ್ ಚೆಕ್ ಪೋಸ್ಟ್ ಮೇಲೆ ನಿಮಗೆ ಏನಾದರೂ ಅಡ್ವರ್ಟೈಸ್ಮೆಂಟ್ ಹಾಕಬೇಕಾದ್ರೆ ಅವ್ರದ್ದೊಂದು ಫೋನ್ ನಂಬರ್ ಹಾಕಿರ್ತಾರೆ. ನಾನು ನೋಡಿದ ಈ ರೀತಿಯ ನಿಯಮಗಳು ಅವರು ಇಲ್ಲಿ ಕೂತು ಮಾಡ್ತಾರೆ, ಸರ್ಕಾರ ಕೂತ್ಕೊಂಡು ಮಾಡ್ತಾರೆ ಅಥವಾ ಮಂತ್ರಿಗಳು ತಗೊಳ್ತಾರೆ ಅಂತೇಳಿ ಆದ್ರೆ, ಅಲ್ಲಿ ಇಷ್ಟು ವರ್ಷದಿಂದ ಆ ವರ್ಡಿಂಗ್ಸ್ ಅನ್ನ ನಡೆಸ್ಕೊಂಡು ಬಂದವರು ನಾಳೆ ನಿಮ್ದೇ ಕಾರ್ಯಕ್ರಮಕ್ಕೊಂದು ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹಾಕಬೇಕು. ಫ್ಲೆಕ್ಸ್ ಹಾಕ್ಲಿಕ್ಕೆ ಅನುಮತಿ ಇಲ್ಲ, ಸರಿ, ರಸ್ತೆ ಬದಿಯಲ್ಲಿ ಹೋರ್ಡಿಂಗ್ಸ್ ಆಗಬೇಕು. ಈ ಬೆಂಗಳೂರಿನ ಕಂಪನಿಯನ್ನು ಬೆಂಗಳೂರಿನಲ್ಲಿ ಹುಡ್ಕೊಂಡು ಬರ್ಬೇಕು ನಾವೀಗ. ಅದಕ್ಕಾಗಿ ಅದರ ಬಗ್ಗೆ ಅವರು ಈಗ ಆ ಹೋರ್ಡಿಂಗ್ಸ್ ಕಂಪನಿಯವರು, ಮಂಗಳೂರಿನ ಹೋರ್ಡಿಂಗ್ಸ್ ಕಂಪನಿಯವರು ಎಲ್ಲರೂ ಕೋರ್ಟಿಗೆ ಹೋಗಿದ್ದಾರೆ. ಅಧಿಕಾರಿಗಳು ಕೋರ್ಟ್ ಕೇಸನ್ನು ಹಿಂಪಡಿತಿರೋ ನಿಮ್ಗೆ ಮುಂದಿನ ಯಾವುದೇ ರಿನ್ಯೂವಲ್ ಅನ್ನ ಮಾಡಲ್ಲ ಅಂತ ಹೇಳುವಂಥದ್ದು ಒಂದು ರೀತಿಯ ಬ್ಲಾಕ್ ಮೇಲ್ ಮಾಡ್ತಾ ಇರುವಂತ ಪರಿಸ್ಥಿತಿ ಒಂದು ಒದಗಿದೆ. ಅದಕ್ಕೆ ಈ ಬಿಲ್ ನಾನು ಕೇಳಿದಂತ ಈ ಪ್ರಶ್ನೆಗೆ ಏನು ಆಗುತ್ತೆ ಅಂತ ಹೇಳೋದು ಉತ್ತರ ಕೊಡಬೇಕು. ಎರಡನೇದು, ಈಗಾಗಲೇ ಹೋರ್ಡಿಂಗ್ಸ್ ನಲ್ಲಿ ಅವರು ಹೇಳಿದರು, ಕೆಲವು ಕಡೆಗಳಲ್ಲಿ ಸರ್ಕಾರಿ ಜಾಗದಲ್ಲಿರುವಂತಹ ಮಹಾನಗರ ಪಾಲಿಕೆ ಜಾಗದಲ್ಲಿರುವಂತಹ ಸಂಪೂರ್ಣವಾಗಿ ಬಾಡಿಗೆ ಮಹಾನಗರ ಪಾಲಿಕೆ ಹೋಗುತ್ತೆ. ಪ್ರೈವೇಟ್ ಇದ್ರೆ ಅದರ ರೆಂಟ್ ಪ್ರೈವೇಟ್ ಆಗಿ ಬರುತ್ತೆ, ಅದರ ಸ್ಮಾಲ್ ಆದ ಅಮೌಂಟ್ ಅನ್ನ ಕಾರ್ಪೊರೇಷನ್ಗೂ ಅದು ಸ್ಥಳೀಯ ಸಂಸ್ಥೆಗೆ ಕಟ್ಟಬೇಕು. ಇಲ್ಲಿ ಆ ಅಗ್ರಿಮೆಂಟ್ ಮಾಡಿದಾಗ ಕೂಡ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, 60/40 ಅಂತೇಳಿ ಇದ್ರೆ ಅವರು 10/20 ಟ್ಯಾಕ್ಸ್ ಕಟ್ತಾರೆ. ನಿಮ್ಗೆ ಗೊತ್ತಿದೆ, ಈ ರೀತಿಯ ಅವ್ಯವಸ್ಥೆಗಳಾಗುತ್ತೆ. ಬೆಂಗಳೂರಿನ ಕಂಪನಿಯನ್ನು ಯಾರೋ ಒಬ್ಬನೇ ತಗೊಂಡ್ರೆ, ಈ ರೀತಿಯ ಒಬ್ಬರು ಅಧಿಕಾರಿಗಳು ಆ ಒಂದು ಕಂಪನಿಯೊಟ್ಟಿಗೆ ಶಾಮೀಲಾದ್ರೆ ಇದಕ್ಕೆ ಭ್ರಷ್ಟಾಚಾರದ ಬಹಳ ದೊಡ್ಡ ರೀತಿಯ ಗೊಂದಲ ಆಗುತ್ತೆ. ಸರ್ಕಾರ ಈಗಾಗಲೇ 3 ಕೋಟಿ, 1 ಮಿನಿಟ್, ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಗೆ 3 ರಿಂದ 3.5 ಕೋಟಿ ರೂಪಾಯಿ ಆಧಾರ ಬರುದು. ಸರಿಯಾಗಿ ಮಾಡಿದ್ರೆ 10 ಕೋಟಿ ಬರಬಹುದು. ಆದ್ರೆ ಇಂಥ ಯಾರೋ ಒನ್ ಮ್ಯಾನ್ ಬಂದ್ರೆ ಸರ್ಕಾರದ ಆದಾಯಗಳು, ಪರಿಸ್ಥಿತಿಗಳು ಏನಾಗುತ್ತೆ ಅಂತ ಹೇಳುವಂಥದ್ದು ಈ ಬಿಲ್ಲಿನಲ್ಲಿ ಉಲ್ಲೇಖ ಆಗಿದೆ ಅಂತೇಳಿ ಮಂತ್ರಿಗಳು ಹೇಳಬೇಕು. ಒಂದು ಸೆಕೆಂಡ್, ಅವರು ಉತ್ತರ ಕೊಡ್ತಾರೆ, ಅನಂತರ ಸುರೇಶ್ ಸುರೇಶ್ ಅವ್ರು ಕೊಡ್ತಾರೆ. ನೀವು ಪೊಲೀಸ್ ಇಲಾಖೆಯಲ್ಲಿಂದ ಇಲ್ಲಿಂದ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟವ್ರೆ ಅಂತಕ್ಕಂಥ ಮಾತನ್ನ ಹೇಳಿದ್ರಿ. ಚೆಕ್ ಪೋಸ್ಟ್ ಗಳು ಮಾಡೋದಕ್ಕೆ ಪೊಲೀಸ್ ಇಲ್ಲಿಂದ ಡೈರೆಕ್ಟ್, ನಾವು ಯಾರು ಇಲ್ಲಿಂದ ನೀವಲ್ಲ, ನಿಮಗೂ ಗೊತ್ತಿಲ್ಲ ಸರ್. ಇಲ್ಲ ಸಾರಿ ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ಯಾವ ಡೈರೆಕ್ಷನ್ಸ್ ಅನ್ನು ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷ. ಚೆಕ್ ಪೋಸ್ಟ್ ಅಲ್ಲ, ಈ ಪೊಲೀಸ್ ನಿಲ್ಲಿಕ್ಕೆ ಸ್ಟ್ಯಾಂಡ್ ಮಾಡ್ತಾರಲ್ಲ, ಅಲ್ಲ ಅವರು ಇಲ್ಲಿಂದ ಡೈರೆಕ್ಷನ್ ಇಲ್ಲ, ಇಲ್ಲಿಂದ ನಗರಾಭಿವೃದ್ಧಿ ಇಲಾಖೆ, ಅದು ಪರ್ಮಿಷನ್ ಇಲಾಖೆ, ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ನಿಮ್ಮದಲ್ಲ, ಆದ್ರೆ ಇಲ್ಲಿಂದ ಸಚಿವರು ಡೈರೆಕ್ಷನ್. ಎಷ್ಟು ಸೂಕ್ಷ್ಮ ಆಗ್ಬಿಟ್ರೆ ಹೇಗೆ ಸರ್? ನೀವು ಇಷ್ಟೊಂದು ಸೂಕ್ಷ್ಮ ಆಗ್ಬಿಟ್ರೆ ಹೇಗೆ? ಹೆಂಗೆ ನಿಮ್ ಇಲಾಖೆ ಬಂದು ಇಷ್ಟೊಂದು ಸೂಕ್ಷ್ಮ ಚರ್ಚೆ ನಾನು ಸ್ಥಳೀಯ ಪೊಲೀಸ್ ಇಲಾಖೆ ಕೇಳಿದೆ. ಅಲ್ಲ, ನಿಮ್ಮ ಯಾವಾಗ್ಲೂ ಅಶೋಕ್ ಅವರು ಜೋರಾಗಿ ಮಾತಾಡಬೇಕು ಅಂತ ಹೇಳ್ತಿರ್ತಾರೆ, ಸ್ವಲ್ಪ ಜೋರಾಗಿ ಮಾತಾಡೋಣ. ಅಲ್ಲ, ಮಾತಾಡೋದಕ್ಕೆ ನೀವು ಸಾಂದರ್ಭಿಕವಾಗಿ ನಾನು ಜೋರಾಗಿ ಮಾತಾಡ್ತೀನಿ. ಮೂರನೇ ಕಣ್ಣು ನಿಂತಿದ್ದಕ್ಕೆಲ್ಲ ಜೋರಾಗಿ ಮಾತಾಡಕ್ ಹೋಗಲ್ಲ ನಾನು. ಬೇರೆಯವರ ರೀತಿಯಲ್ಲಿ ಇದಕ್ಕಿದ್ದಂಗೆ ನಾನು ಎದ್ದು ನಿಂತ್ಕೊಂಡು ಮಾತಾಡಕ್ ಹೋಗೋದಿಲ್ಲ. ಮಾತಾಡ್ತೀನಿ, ಸಂದರ್ಭ ಬಂದಾಗ ಕಟುವಾಗಿ ಮಾತಾಡ್ತೀನಿ. ನೀವು ಉಪಚುನಾವಣೆ ಆದ ನಂತರ ಗಟ್ಟಿ ಮಾತಾಡೋ ಸಮಯ ಬರುತ್ತೆ.
ಮಾತಾಡ್ತೀನಿ ಚುನಾವಣೆ ಆದ ನಂತರ ಗಟ್ಟಿ ಮಾತಾಡಬೇಕು. ಅವಕಾಶಗಳು ಒದಗಿ ಬರ್ಬೇಕು. ಹಂಗ್ ಮಾತಾಡಬೇಕು. ಗಟ್ಟಿಯಾಗೆ ಮಾತಾಡಿ. ಒಂದ್ ಸೆಕೆಂಡ್, ಈಗ ಬಿಲ್ ಬಗ್ಗೆ ಮಾತಾಡಿ. ಉಪಚುನಾವಣೆ ಮತ್ತೆ ನೋಡಿ ನೀವು ಚೆನ್ನೈ ಅವರು ಅಧ್ಯಕ್ಷ ಸುರೇಶಣ್ಣ 1 ಮಿನಿಟ್. ಅಧ್ಯಕ್ಷರೇ, ಪೊಲೀಸ್ ಇಲಾಖೆಯವರ ಹತ್ರ ಅನುಮತಿ ಪಡ್ಕೊಳ್ಳದೆ, ಮಹಾನಗರ ಪಾಲಿಕೆಯವರ ಹತ್ರ ಅನುಮತಿ ಪಡ್ಕೊಳ್ಳದೆ, ಯಾರಿಗೂ ಗೊತ್ತಿಲ್ಲದೆ ಇಲ್ಲಿಂದ ಬಂದು ಯಾರೋ ಒಬ್ಬರು ಕಾಂಟ್ರಾಕ್ಟರ್ ಅಲ್ಲಿ ಹಾಕಿದ್ದಾರೆ ಅಂತ ಹೇಳುವಂಥದ್ದು ಹೇಳುವಂಥದ್ದು ನಾನು ಅಥವಾ ಹೇಳಿದ್ರಲ್ಲ. ಹೌದು, ಅದಕ್ಕೆ ಅಲ್ಲಿ ಯಾರವರಿಗೆ ಅನುಮತಿ ಕೊಟ್ಟಿದ್ದಾರೆ? ಫುಟ್ಪಾತ್ ಮೇಲೆಗೆ ಕಟ್ಟಲಿಕ್ಕೆ ಯಾರದಾದ್ರೂ ಅನುಮತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಅದಕ್ಕೆ ಅದನ್ನ ಡೆಮಾಲಿಷ್ ಮಾಡ್ತಾರೆ ಅವರು. ಓಕೆ, ಉತ್ತರ ಕೊಡ್ಬೇಕು. ಅದೀಗ ಸುರೇಶ್. ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ಈ ಬಿಲ್ ಅನ್ನ ತಂದಿದ್ದಾರೆ ಅದನ್ನ ನಾನು ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ಈ ಫ್ಲೆಕ್ಸ್ಗಳ ಅವಳಿ ಬಂದು ಅಡ್ವರ್ಟೈಸ್ ಆಗ್ತಾರೆ, ಮಂಗಳೂರಿಂದ ಬಂದು ಅಡ್ವರ್ಟೈಸ್ ಆಗ್ತಾರೆ, ಚಿಕ್ಕಬಳ್ಳಾಪುರದಿಂದ ಇದನ್ನ ಯಾರು ತಡೆಯಕ್ಕಾಗಲ್ಲ ಸಭಾಧ್ಯಕ್ಷ. ಕರ್ನಾಟಕ ರಾಜ್ಯ ಅಂದ್ರೆ ನಮ್ಗೆ ಎಲ್ಲಾರ್ಗೂ ಸೇರಿದ್ದು. ಈಗ ಬೆಂಗಳೂರಲ್ಲಿ ಅಡ್ವರ್ಟೈಸ್ ಆಗ್ತದೆ, ಬರೀ ಬೆಂಗಳೂರವರೇ ಬರಬೇಕು ಅಂತ ನಾವು ಹೇಳ್ತೀರಾ? ಇಡೀ ರಾಜ್ಯದಲ್ಲಿ ಯಾರು ಆ ಕೆಲಸವನ್ನ ಮಾಡ್ತಾರೆ ಅವ್ರು ಬಂದು ಮಾಡಲಿಕ್ಕೆ ಅವಕಾಶ ಇದೆ. ಮಂಗಳೂರವ್ರು ಬರೀ ಮಂಗಳೂರಲ್ಲೇ ಹಾಕ್ಬೇಕು, ಉಡುಪಿಯವರು ಉಡುಪಿಯಲ್ಲೇ ಹಾಕ್ಬೇಕು, ಕೋಲಾರದವ್ರು ಕೋಲಾರದಲ್ಲೇ ಹಾಕ್ಬೇಕು ಅಂತ ಹೇಳಿ ನಾವು ರೂಲ್ಸ್ ಮಾಡೋಕ್ಕೆ ಆಗಲ್ಲ ಸಭಾಧ್ಯಕ್ಷ. ಇದು ಡೆಮಾಕ್ರೆಟಿಕಲ್ ಅನ್ಕೊಳಲ್ಲ ಸಭಾಧ್ಯಕ್ಷ. ಯಾಕಂದ್ರೆ ಡೆಮಾಕ್ರಸಿ ಅಂದ್ರೆ ಇಡೀ ದೇಶ ನಮ್ದು, ಇಡೀ ರಾಜ್ಯ ನಮ್ದು. ಸೊ ಅದರಿಂದ ಮಂಗಳೂರನ್ನ ಪ್ರತ್ಯೇಕ ಮಾಡೋದಾಗ್ಲಿ, ಬೆಂಗಳೂರನ್ನ ಪ್ರತ್ಯೇಕ ಮಾಡಲಿ, ಅದು ಮಾಡುವಂಥದ್ದು ಕಾನೂನಲ್ಲಿ ಅವಕಾಶ ಇರೋದಿಲ್ಲ ಸಭಾಧ್ಯಕ್ಷ. ಇಟ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಲ್ಲಿ ನಾವು ಅಡ್ವರ್ಟೈಸ್ ಇದು ಕರಿತೀವಿ ಸಭಾಧ್ಯಕ್ಷ. ಟೆಂಡ್ರು ಯಾರು ಟೆಂಡ್ರಲ್ಲಿ ಪಾಸ್ ಆಗ್ತಾರೆ ಅವರಿಗೆ ಅಡ್ವರ್ಟೈಸ್ ಹಾಕುವಂಥದ್ದು ಅನುವು ಮಾಡಿಕೊಡ್ತೀವಿ. ಒಬ್ಬೊಬ್ರಿಗೂ ಕೊಡ್ತೀವೋ 10 ಜನಕ್ಕೆ ಕೊಡ್ತೀವೋ ಆ ಸ್ಥಳೀಯ ಯಾವ್ದು ಮಹಾನಗರ ಪಾಲಿಕೆ ಇರ್ತದೆ ಅದು ಡಿಸೈಡ್ ಮಾಡ್ತದೆ ಸಭಾಧ್ಯಕ್ಷ. ಅದರಿಂದ ಇದನ್ನ ಪರ್ಟಿಕ್ಯುಲರ್ ಆಗಿ ಅಲ್ಲಿರೋರೇ ಹಾಕ್ಬೇಕು ಅಂತ ಹೇಳಿ ನಾವು ವರ್ಗೀಕರಣ ಮಾಡುವಂಥದ್ದು ಕಾನೂನಲ್ಲಿ ಅವಕಾಶ ಇರೋದಿಲ್ಲ ಸಭಾಧ್ಯಕ್ಷ. ಅದಾದ್ಮೇಲೆ ಸಭಾಧ್ಯಕ್ಷ, ಇದನ್ನ ನಾವು ಅಡ್ವರ್ಟೈಸ್ ರೂಲ್ಸ್ ಯಾವ ರೀತಿ ULB ತಗೋಬೇಕು ಅಂತ ನಾನು ಹೇಳ್ದಲ್ಲ ಸಭಾಧ್ಯಕ್ಷ. ಆ ULB ಸಹ ನಾವು ಮಾಡ್ತೀವಿ ಸಭಾಧ್ಯಕ್ಷ. ಆದ್ರಿಂದ ಎಲ್ಲ ಟ್ಯಾಕ್ಸ್, ಎಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ಫ್ಲೆಕ್ಸು, ಎಲ್ಲ ಇವನ್ನ ನಾವು ಟೆಂಡರ್ ಮುಖಾಂತರನೇ ಮಾಡ್ತೀವಿ ಸಭಾಧ್ಯಕ್ಷ. ಟ್ರಾನ್ಸ್ಪರೆನ್ಸಿ ಇದರಲ್ಲಿ ಆ್ಯಕ್ಟಲ್ಲಿ ಮಾಡ್ತೀವಿ ಸಭಾಧ್ಯಕ್ಷ. ಮತ್ತು ಸನ್ಮಾನ್ಯ ಇನ್ನೊಬ್ಬ ನಮ್ಮ ಇವ್ರು ಯಾರೋ ಕೇಳಿದ್ರು ಸಭಾಧ್ಯಕ್ಷ, LED ನಮ್ಮ ಶಿವಲಿಂಗೇಗೌಡರನ್ನ ಕೇಳ್ತಾ ಇದ್ರು ಸಭಾಧ್ಯಕ್ಷ, LED ಏನು ಮಾಡ್ತಾ ಇದ್ರಿ ಅಂತ. LED ಸಹ ಈ ಟ್ಯಾಕ್ಸ್ ದುಡ್ಡು ಅದಕ್ಕೂ ಸಪ್ರೇಟ್ ಆಗಿ ಫಿಕ್ಸ್ ಮಾಡ್ತೀವಿ ಸಭಾಧ್ಯಕ್ಷ. ಫೀಸ್ ನಾವು ಫಿಕ್ಸ್ ಮಾಡ್ತೀವಿ, LED ಸಪ್ರೇಟ್ ಫಿಕ್ಸ್ ಮಾಡಿ ಅದನ್ನು ಕಲೆಕ್ಟ್ ಸಹ ಮಾಡ್ತೀವಿ ಸಭಾಧ್ಯಕ್ಷ. ಉತ್ತರ ಕೊಡ್ತೀವಿ. ಏನು ಕೇಳ್ಬಿಡು ಕೇಳಿ ನೋಡಿ. ಸಚಿವರು ನಾನು ಕೇಳಿದ ಪ್ರಶ್ನೆಯನ್ನ ಅವರು ತಪ್ಪಾಗಿ ತಗೊಂಡಿದ್ದಾರೆ. ನಾನು ಕೇಳುದು ಏನು ಅಂತ ಕೇಳಿದ್ರೆ, ಬೆಂಗಳೂರಿನಲ್ಲಿ ಇಲ್ಲಿಂದ ಅವರಿಗೆ ಮೊನ್ನೆ ಒಂದು ಪೊಲೀಸ್ ಔಟ್ಪೋಸ್ಟ್ ಚೆಕ್ ಪೋಸ್ಟ್ ತರ ಒಂದು 100-200 ಚೆಕ್ ಪೋಸ್ಟ್ ಅಲ್ಲಿ ಯಾರೋ ಒಂದು ಕಾಂಟ್ರಾಕ್ಟರ್ ಬೆಂಗಳೂರು ಬಂದು ಹಾಕಿ, ತಮಿಳ್ನಾಡು ಇರಲಿ ಯಾರೋ ಒಬ್ಬ ಹಾಕಿದ್ದಾನೆ. ಅವನು ಸ್ಥಳೀಯ ಪೊಲೀಸ್ ಇಲಾಖೆಯವರ ಹತ್ರ ಕೂಡ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಸ್ಥಳೀಯ ಆ ಜಾಗ ಯಾರ್ದು? ಮಹಾನಗರ ಪಾಲಿಕೆ, ಅವರಿಗೂ ಮಾಹಿತಿ ಕೊಟ್ಟಿಲ್ಲ. ಅವನು ಬೇಕಾಬಿಟ್ಟಿ ಬಂದು ಟೆಂಡರ್ ತಗೊಂಡಿದ್ದಾನೆ ಅಂತ ಹೇಳಿ ಅವನು ಫುಟ್ಪಾತ್ ಮೇಲೆ, ಎಲ್ಲೆಲ್ಲಿ ರಾಜಕಾಲುವೆ ಮೇಲೆ, ಯಾವ್ಯಾವ ಮೀಡಿಯನ್ ಮೇಲೆ ಕಟ್ಕೊಂಡು ಹೋಗಿದ್ದಾನೆ, ಚೆಕ್ ಪೋಸ್ಟ್ ತರ ಕಟ್ಟಿದ್ದಾನೆ. ಇವರು ಇಲ್ಲಿಂದ ಟೆಂಡರ್ ಕೊಡ್ಲಿ, ಅಲ್ಲಿ ಬಂದ ನಂತರ ಸ್ಥಳೀಯ ಸಂಸ್ಥೆ ಆಡಳಿತ ಪೊಲೀಸ್ ಇಲಾಖೆಯೊಂದಿಗೆ ಕೂತ್ಕೊಂಡು ಅವರು ನಿಗದಿಪಡಿಸಿದ ಜಾಗದಲ್ಲಿ ಹಾಕಬೇಕು. ಬಿಟ್ರೆ ಅವನು ಖುಷಿ ಬಂದ ಜಾಗದಲ್ಲಿ ಹಾಕಿಕೊಡ್ಲಿಕ್ಕೆ ಅವನ ಅಪ್ಪನ ಜಾಗ ಅಲ್ಲ, ಅದು ಮಹಾನಗರ ಪಾಲಿಕೆ ಜಾಗ. ಅವನು ಟೆಂಡರ್ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ನಾಳೆ ರಸ್ತೆ ಮಧ್ಯದಲ್ಲಿ ಕಟ್ಬಿಡೋದಾ? 3 ಕಡೆ ರಸ್ತೆ ಮಧ್ಯದಲ್ಲಿ ಕಟ್ಟಿದ್ದಾನೆ ಅವನು. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಸಾರ್ವಜನಿಕರು ನಗಾಡ್ತಾರೆ. ಸಾರ್ವಜನಿಕರಿಗೆ ನಿಯಮ ಗೊತ್ತಿಲ್ಲ. ಶಾಸಕರೇ ನೀವೇನ್ ಮಾಡ್ತೀರಿ ನೋಡಿ, ಇಲ್ಲಿ ರಸ್ತೆ ಮಧ್ಯದಲ್ಲಿ ಕಟ್ಟಿದ್ದಾರೆ ಅಂತ ನಮ್ಮ ಹತ್ರ 1000 ಪ್ರಶ್ನೆ ಕೊಡ್ತಾರೆ. ತಪ್ಪು ಮಾಡುವವರು ಇವರು, ಪ್ರಶ್ನೆಗೆ ಉತ್ತರ ನಾವು ಕೊಡ್ಬೇಕಾ? ಇದು ಒಂದು ಪ್ರಶ್ನೆ. ಎರಡನೇದು ಎಲ್ಲ ಈ ಹಿಂದೆ ನಿಯಮ ಇತ್ತು. ಹೋರ್ಡಿಂಗ್ಸ್ಗೆ ಟ್ಯಾಕ್ಸ್ ಇದೆ, ರೆವೆನ್ಯೂ ಕಲೆಕ್ಟ್ ಆಗುತ್ತೆ ಮಹಾನಗರ ಪಾಲಿಕೆಗೆ, ಸ್ಥಳೀಯ ಸಂಸ್ಥೆಗಳಿಗೆ. ಇದು 1ನೇ ಭಾಗ. ನಾನು ಕೇಳುವಂಥದ್ದು, ಇಷ್ಟು ವರ್ಷದಿಂದ ಆ ಹೋರ್ಡಿಂಗ್ಸ್ಗಳಿಗೆ ಸ್ಥಳೀಯವಾಗಿ ಮಹಾನಗರ ಪಾಲಿಕೆ ಟೆಂಡರ್ ಕರೆದು ಯಾರು ಟೆಂಡರ್ ಅಲ್ಲಿ ಅತ್ಯಧಿಕವಾಗಿ ಕೋಟ್ ಮಾಡಿಕೊಂಡು ಭಾಗವಹಿಸ್ತಾರೆ ಅದು ಬೇರೆ. ಇವರು ಬೆಂಗಳೂರಿನಿಂದ ಹೋರ್ಡಿಂಗ್ಸ್ಗೆ, ಅಲ್ಲಿ ಮಂಗಳೂರಿನ ಹೋರ್ಡಿಂಗ್ಸ್ಗೆ ಟೆಂಡರ್ ಕರೆದಾಗ ಅದಕ್ಕೆ ಇವರು ಮಾನದಂಡ ಹಾಕ್ತಾರೆ. ಇವನ ಹತ್ರ ವರ್ಷಕ್ಕೆ ಇಷ್ಟು ಬಿಸ್ನೆಸ್ ಇರಬೇಕು. ಆ ಸ್ಥಳೀಯ 25 ವರ್ಷದಿಂದ ಮಾಡ್ಕೊಂಡವನು ಅವನೇನು ಮಾಡ್ಬೇಕು ಹೇಳಿ? ಅವನು ಇಲ್ಲಿ ಬಂದು ಭಾಗವಹಿಸ್ಲಿಕ್ಕೆ ಆಗಲ್ಲ. ಅದರಲ್ಲಿ ಆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಅವನು, ಆ ಫೌಂಡೇಶನ್ ಕಟ್ಟಿರ್ತಾನೆ, ಕಬ್ಬಿಣದ ರೋಡ್ ಕಟ್ಟಿರ್ತಾನೆ, ಅದೆಲ್ಲ ಅವನು ಕಟ್ಟಿರ್ತಾನೆ. ಅವನು ಕಟ್ಟಿದ ಫೌಂಡೇಶನ್ ಮೇಲೆ ಈ ಬೆಂಗಳೂರಿನವನು ಬಂದು ಯಾರು ತಮಿಳ್ನಾಡು ಬಂದು ಫ್ಲಕ್ಸ್ ಹಾಕ್ತಾನೆ, ಹೋರ್ಡಿಂಗ್ಸ್ ರೆಂಟ್ ಕಲೆಕ್ಟ್ ಮಾಡ್ತಾನೆ. ಇದಕ್ಕೆ ಕಾನೂನು ರೀತಿಯಲ್ಲಿ ಅವರು ಕೋರ್ಟಿಗೆ ಹೋಗಿದ್ದಾರೆ.
ಕೋರ್ಟಿಗೆ ಹೋದಾಗ UD ಡಿಪಾರ್ಟ್ಮೆಂಟ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೋರ್ಟಿನಲ್ಲಿ ಹಾಕಿದಂತ ಅರ್ಜಿಯನ್ನು ಹಿಂದೆ ಪಡ್ಕೊಳ್ಳಿ ಅಂತೇಳಿ ಅವರಿಗೆ ಥ್ರೆಟ್ ಕೊಡ್ತಾ ಇದ್ದಾರೆ. ನಾನು ಕೇಳೋದು ಈ ರೀತಿ ಪರಿಸ್ಥಿತಿ ಯಾಕೆ ಆಗ್ತಾ ಇದೆ? ಸುಮ್ಮನೆ ಇದು ವೇದವ್ಯಾಸು ಸುಮ್ಮನೆ ಹೇಳೋದಲ್ಲ ಸಭಾಧ್ಯಕ್ಷ. ಕೋರ್ಟಿಗೆ ಹಾಕಿದ ಅರ್ಜಿ ತಂದು ಕೊಡ್ಬೇಕು. ಕಾರಣ ಇಟ್ಕೊಬಿಟ್ಟು ಅರ್ಜಿಯನ್ನು ಕೊಡ್ತೇನೆ. ಕೋರ್ಟಿಗೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನಾನು ಕೇಳಿದ ಏನನ್ನ ಬೇರೆ ಮಾತಾಡಬೇಡಿ. ಯಾವುದೋ ಒಂದು ಟೆಕ್ನಿಕಲ್ ಕಾರಣ ಇಟ್ಕೊಂಡ್ಬಿಟ್ಟು ವೇದವ್ಯಾಸು ಕಾಂಟ್ರಾಕ್ಟರ್ ತರ ಮಾತಾಡುವಂಥದ್ದು ಇದು ಸರಿಯಲ್ಲ ಸಭಾಧ್ಯಕ್ಷರೇ. ಟೆಕ್ನಿಕಲ್ ಕಾರಣ ಇಟ್ಕೊಂಡು 16 ಕೋಟಿ ರೂಪಾಯಿ ನಮ್ಮ ಟ್ಯಾಕ್ಸ್ ಬರಬೇಕಾಗಿತ್ತು ಮಂಗಳೂರು ಮಹಾನಗರ ಪಾಲಿಕೆಗೆ. ಅಷ್ಟು ಜವಾಬ್ದಾರಿಯುತ ವ್ಯಕ್ತಿಗಳು ನೀವು ವೇದವ್ಯಾಸ ಅವರೇ, ನೀವೇ ಆಕ್ಚುಲಿ ನಿಲ್ಸ್ಬಿಟ್ಟು ಹೊಡ್ಸಾಕ್ಬೇಕಾಗಿತ್ತು ಇಷ್ಟು ತನಕ. ನೀವ್ ಯಾಕೆ ಸುಮ್ಮನೆ ಇದ್ರೆ? ಅನಧಿಕೃತವಾಗಿ ₹1 ಟ್ಯಾಕ್ಸ್ ಕಟ್ತೀರಾ, 100 ಕೋಟಿ ಲಾಭ ಮಾಡ್ಕೊತಾವ್ರೆ ಅಲ್ಲಿ ಯಾರು ನಿಮ್ಮ ಫ್ಲೆಕ್ಸ್ ಹೋಲ್ಡರ್ಸ್. ಯಾಕೆ ಇಷ್ಟು ದಿನ ಹಂಗಾದ್ರೆ ಮಾಡಿಲ್ಲ? ಹೊಡೆದಾಕ್ತೀವಿ ನೋಡಿ. ಅಂತ ಕೇಳಿದ್ರೆ ಸನ್ಮಾನ್ಯ ಸಭಾಧ್ಯಕ್ಷ ನಾವು ಅದೇ ತಗೊಂಬತ್ತಾರೆ. ವೇದವ್ಯಾಸ್ ಒಂದು ನಿಮಿಷ, ವೇದವ್ಯಾಸ್ ನಿಮ್ಗೆ ಒಂದು ನಾನು ಹೇಳ್ತಾ ಇರುವಂತದ್ದು ಏನು, ನೀವು ನಿಮ್ಗೆ ಸರ್ಕಾರಕ್ಕೆ ರೆವೆನ್ಯೂ ಆಗಬೇಕು, ರೆವೆನ್ಯೂ ನಷ್ಟ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ರೆವೆನ್ಯೂ ಕಲೆಕ್ಟ್ ಮಾಡಿ ನೀವು ಬೆಂಗಳೂರಿನಿಂದ ಟೆಂಡರ್ ಕರೀತೀರಾ, ಕರ್ಕೊಳ್ಳಿ. ಆದ್ರೆ ಅಲ್ಲಿ ಆ ಬೆಂಗಳೂರಿನಲ್ಲಿ ಟೆಂಡರ್ ಕರೆಯುವಾಗ ಯಾವ ಜಾಗ ನಿಗದಿ ಮಾಡಬೇಕು ಸ್ಥಳೀಯ ಸಂಸ್ಥೆಗೆ ಗೊತ್ತಿರ್ಬೇಕಲ್ಲ. ಈಗ ಪೊಲೀಸ್ ಕಮಿಷನರ್ ಅವ್ರಿಗೆ ಗೊತ್ತಿಲ್ಲ. ನಾನು ಇಲ್ಲಿ ಕೇಳಿದೆ ವಿಚಾರ. ಇದು ನಾನು ನಿಮ್ಮ ಹತ್ರ ಮೊನ್ನೆ ಕೇಳಿದೆ, ನೀವು ಹೇಳಿದ್ರೆ ನಮ್ಗೆ ಕೂಡ ಗೊತ್ತಿರಲಿಲ್ಲ ಅಂತೇಳಿ. ಅದು ಟೆಂಡರ್ ಕರೆದದ್ದು ಮಂಗಳೂರು ಮಹಾನಗರ ಪಾಲಿಕೆ ಅವರೇ. ಅಲ್ಲಲ್ಲ, ಬೆಂಗಳೂರಿನಲ್ಲೇ ಅದು ಬೆಂಗಳೂರಿನವರಲ್ಲ, ಅಲ್ಲಿ ತಮಿಳುನಾಡಿನವನಿಗೆ ಆಗಿದೆ. ಯಾವ್ದಲ್ಲಿ ನಮ್ಮ ಪೋರ್ಟಲ್ ಅಲ್ಲಿ ಅವನು ಹಾಕೋ ಏನ್ ಮಾಡಿದಾನೆ, ಈ ಪೊಲೀಸ್ ಔಟ್ ಪೋಸ್ಟ್ ಮಾಡ್ಲಿಕ್ಕೆ ಸಿಕ್ಕಿದ ಹಾಕಿಕೊಂಡು ಹೋಗಿದ್ದಾನೆ. ಅದಲ್ಲಿ ಲೋಕಲ್ ನೋಡಿದ ಪ್ರಾಬ್ಲಮ್. ಈಗ ನನ್ನ ಆಕ್ಚುಲಿ ಟೆಂಡರ್ ಆದದ್ದು ಮಂಗಳೂರು ಮಹಾನಗರ ಪಾಲಿಕೆಗೆ, ನಮ್ಮ ನಗರಸಭೆಯಲ್ಲಿ ಬಂದ ಅವನೇ ಹಾಕಿದ್ದ. ಅದು ನಾನು ಇಮಿಡಿಯೇಟ್ ತೆಗೆಸಿಬಿಟ್ಟಿದೆ ನೈಟಿಗೆ. PWD ಹೇಳಿ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಆದ್ರೆ ಇವರು ಎಲ್ಲಂತ ಹೇಳಿದ್ರೆ ಯಾರಿಗಾದ್ರೂ ಈ ರೀತಿ ಕೊಟ್ಟಾಗ ಅವ್ರು ಎಲ್ಲಿ ಎಲ್ಲ ಆಗ್ಬೇಕಂತ ಒಪ್ಪಿಗೆ ತಗೊಳ್ಬೇಕು. ಸಭಾಧ್ಯಕ್ಷೆ, ನಾನು ಹೇಳ್ತಾ ಇರೋದು ವೇದವ್ಯಾಸ್ ಅವ್ರಿಗೆ ಯಾರ್ಯಾರು ಅನಧಿಕೃತವಾಗಿ ಹಾಕಿದ್ದಾರೆ ಸಭಾಧ್ಯಕ್ಷೆ, ಯಾವುದು ಜನಗಳಿಗೆ ಅನಾನುಕೂಲ ಆಗುವಂತ ಜಾಗದಲ್ಲಿ ಎಲ್ಲೆಲ್ಲಿ ಹಾಕಿದ್ದಾರೆ, ಫ್ಲೆಕ್ಸ್ ಆಗ್ಲಿ ಅದೆಂಥದ್ದು ಪೊಲೀಸ್ ಚೌಕಿ ಆಗ್ಲಿ ಅದೆಲ್ಲ ತೆಗೆಯುವಂಥದ್ದೇ ರೂಲ್ಸು ಸಭಾಧ್ಯಕ್ಷೆ. ಕಾರ್ಪೊರೇಷನ್ ಎಲ್ಲಿ ಗುರುತಿಸಿದೆ ಅಂತ ಜಾಗದಲ್ಲಿ ಮಾತ್ರ ಈ ಅಡ್ವರ್ಟೈಸ್ ಬೋರ್ಡ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀವಿ ಸಭಾಧ್ಯಕ್ಷರೇ. ಅನಧಿಕೃತವಾಗಿ ಯಾವ್ಯಾವ್ದು ಹಾಕಿದ್ದಾರೆ ಅವನ್ನೆಲ್ಲ ಹೊಡೆಯುವಂಥದ್ದು, ಕ್ರಿಮಿನಲ್ ಕೇಸ್ ಹಾಕುವಂಥದ್ದು ಕೆಲಸ ಸಹ ನಾವು ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಇದರಲ್ಲಿ ಅನುಮಾನ ಬೇಡ ಸಭಾಧ್ಯಕ್ಷರೇ. ನಾನು ಏನು ಹೇಳಕೊಟ್ಟೆ ಅಂದ್ರೆ ಸಭಾಧ್ಯಕ್ಷ, ಯಾವುದೋ ಒಂದು ತಾಂತ್ರಿಕ ಕಾರಣ ಇಟ್ಕೊಂಡು 100 ಕೋಟಿ ನಷ್ಟ ಆಗಿದೆ ಸಭಾಧ್ಯಕ್ಷರೇ. ನಮ್ಗೆ ಅಡ್ವರ್ಟೈಸು ಮಂಗಳೂರು ಅಂತ ದೊಡ್ಡ ಪಟ್ಟಣದಲ್ಲಿ ₹1 ಟ್ಯಾಕ್ಸ್ ಬರ್ತಾ ಇಲ್ಲ ಸಭಾಧ್ಯಕ್ಷ. ನಮ್ಗೆ ₹1 ಟ್ಯಾಕ್ಸ್ ಬರ್ತಾ ಇಲ್ಲ. 3 ಕೋಟಿ 40 ಲಕ್ಷ ರೂಪಾಯಿ ವಾರ್ಷಿಕವಾಗಿ ಟ್ಯಾಕ್ಸ್ ಬರುತ್ತೆ. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಗೆ ನೀವು 1 ಪೈಸೆ ಬರಲ್ಲ ಅಂತ ಹೇಳ್ಬೇಡಿ. 3 crore 60 lakhs rupees every year holdings rent is coming, revenue is coming. ಸಭಾಧ್ಯಕ್ಷ, ಅನ್ಅಫಿಷಿಯಲ್ ಬೋರ್ಡ್ ಯಾರು ಹಾಕಿದ್ದಾರೆ ಅವ್ರ ಬಗ್ಗೆ ಸಭಾಧ್ಯಕ್ಷ ಅವ್ರು ಅರ್ಥನೇ ಮಾಡ್ಕೊಂಡಿಲ್ಲ. ಸೆಂಟರ್ ಎದ್ದೇಳ್ರ ನಾನೇನು ಮೈಕ್ ಪ್ರಾಬ್ಲಮ್. ಸಭಾಧ್ಯಕ್ಷ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅನಧಿಕೃತವಾಗಿ ಯಾರ್ಯಾರು ಬೋರ್ಡ್ಗಳು ಹಾಕಿದ್ದಾರೆ ಅವರು ಟೆಕ್ನಿಕಲ್ ಕಾರ್ಡ್ಗಳನ್ನ ಹೇಳ್ಕೊಂಡು ಅವರು ₹1 ಟ್ಯಾಕ್ಸ್ ಕಟ್ತಾ ಇಲ್ಲ. ಅಂಥವ್ರು ಬೋರ್ಡ್ಗಳನ್ನ ನಾವು ಹೊಡೆದಾಕ್ತೀವಿ, ಅಂಥವ್ರನ್ನ ತೆರವುಗೊಳಿಸ್ತೀವಿ, ಅಂಥವ್ರು ಸಹ ಟೆಂಡರ್ ಮಾಡಿ ಸರ್ಕಾರಕ್ಕೆ ಆದಾಯ ಬರೋ ತರ ಮಾಡ್ತೀವಿ ಅನ್ನೋದು ಅಷ್ಟೇನೆ ಸಭಾಧ್ಯಕ್ಷರೇ. ಇದರಲ್ಲಿ ಮತ್ತೆ ಇನ್ನು ಉಳಿದಿದ್ದು ಯಾವ್ಯಾವ್ದಿದೆ ಸಭಾಧ್ಯಕ್ಷ, ಸರ್ಕಾರದ್ದು ಯಾವ್ದಿದೆ, ಪ್ರೈವೇಟ್ ಜಾಗದಲ್ಲಿ ಯಾವ್ದಿದೆ, ಸ್ವಂತ ಜಾಗದಲ್ಲಿ ಯಾವ್ದು ಹಾಕೊಂಡಿದ್ದಾರೆ, ಇವೆಲ್ಲಕ್ಕೂ ಟ್ಯಾಕ್ಸ್. ಈಗ ಯಾರೋ ಒಬ್ರು ಸ್ವಂತ ಜಾಗದಲ್ಲಿ ಹಾಕ್ತಾರೆ ಸಭಾಧ್ಯಕ್ಷ, ಜಾಗವನ್ನು ಅವ್ರದ್ದೇ, ಫ್ಲೆಕ್ಸು ಅವ್ರದ್ದೇ. ಅವ್ರು ನಾವು ಇನ್ಸಿಸ್ಟ್ ಮಾಡೋಕ್ಕಾಗಲ್ಲ ಸಭಾಧ್ಯಕ್ಷ, ಇದು ನಾವು ಹರಾಜಾಗ್ತಾ ಇದೀವಿ ಕೊಡಿ ಅಂತ ಹೇಳಕ್ಕಾಗ್ತಾ ಇಲ್ಲ. ಅವ್ರಿಗೆ ಕೊಡಬೇಕು, ಅವ್ರಿಗೊಂದು ದುಡ್ಡು ಫಿಕ್ಸ್ ಮಾಡ್ತೀವಿ, ಅವರು ಒಂದಷ್ಟು ಅಲ್ಪ ಪ್ರಮಾಣದ ದುಡ್ಡು ಸರ್ಕಾರಕ್ಕೆ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಬೇಕು. ಎಲ್ಲೆಲ್ಲಿ ಅನಧಿಕೃತ ಸರ್ಕಾರಿ ಜಾಗದಲ್ಲಿ ಹಾಕಿದಾರಲ್ಲ ಸಭಾಧ್ಯಕ್ಷ, ಅವ್ರಿಗೆ ಹೆಂಗ್ ಬಿಡಕ್ಕತ್ತದೆ ಸಭಾಧ್ಯಕ್ಷ? ಸರ್ಕಾರಿ ಜಾಗದಲ್ಲಿ ಹಾಕಿರೋಂಥದ್ದು ಪ್ರೈವೇಟ್ ಅಡ್ವರ್ಟೈಸ್ ಹಾಕಿರೋನ್ಗೆ ನಾವು ಸರ್ಕಾರ ಫಿಕ್ಸ್ ಮಾಡ್ತೀವಿ, ಕಾರ್ಪೊರೇಷನ್ ಫಿಕ್ಸ್ ಮಾಡ್ತದೆ, ನಾವು ಟೆಂಡರ್ ಮಾಡ್ತೀವಿ, ನಾವು ಎಷ್ಟು ಫೀಸ್ ಹಾಕಿದೀವಿ ಅಷ್ಟು ಕೊಡ್ಬೇಕು. ಅವನು ಆಗಿಲ್ಲ ಅಂದ್ರೆ ಇನ್ನೊಬ್ಬನ್ ಬಂದು ಹಾಕತ್ತಾನೆ. ನಮ್ದು ಇಷ್ಟೇ ಸಭಾಧ್ಯಕ್ಷ, ಸಂಪೂರ್ಣವಾಗಿ ನಮ್ಗೆ 100 ಕೋಟಿಗಳ ಆದಾಯ ಇದೆ.
ಆ ಎಲ್ಲ ಆದಾಯನ ಸ್ಥಳೀಯ ಸಂಸ್ಥೆಗಳು ಕೊಡಬೇಕು ಅನ್ನೋದಷ್ಟೇ ಉದ್ದೇಶ. ನಾನು ಆಗಲೇ ಹೇಳ್ದಲ್ಲ ಸಭಾಧ್ಯಕ್ಷ, 3 ಥರವಾದ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿ ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಅನುಕೂಲ ಮಾಡೋದಷ್ಟೇ ನನ್ನ ಉದ್ದೇಶ ಸಭಾಧ್ಯಕ್ಷ.